ನಿಮ್ಮ ಸೋನಾ ಗಣೇಶ್ ನಾಯ್ಕ್. ಇವತ್ತು ನಮ್ಮ ಸ್ವಾತಿ ಗ್ರೂಪ್ನ CMD ಶ್ರೀ ಗೋಪಾಲ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಅವರು ನಿಮಗೆ ಶುಭಾಶಯ ಕೋರ್ತಾರೆ. ಗೋಪಾಲ್ ಶೆಟ್ಟಿ, ನಮಸ್ಕಾರ. ದೀಪಗಳ ಹಬ್ಬ, ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಉದ್ಯಮಕ್ಕೆ, ನಮ್ಮ ಉದ್ಯಮದಲ್ಲಿ ಸೇವೆ ಮಾಡುವಂಥ ಎಲ್ಲ ನೌಕರರ ವರ್ಗಕ್ಕೆ, ಹಾಗೆ ಉದ್ಯಮವನ್ನು ಉಳಿಸಿ ಬೆಳೆಸುವಂತಹ ಗ್ರಾಹಕರು, ಇವರೆಲ್ಲರಿಗೂ ಈ ದೀಪಗಳ ಯಾವ ಜ್ಯೋತಿ ಅಂದರೆ ದೀಪವನ್ನು ಬ್ರಹ್ಮನ ರೂಪದಲ್ಲಿ, ಎಣ್ಣೆಯನ್ನು ಲಕ್ಷ್ಮಿಯ ರೂಪದಲ್ಲಿ, ಜ್ಯೋತಿಯನ್ನು ಕೃಷ್ಣನ ರೂಪದಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ಆ ರೀತಿ ಆ ಒಂದು ಸಂಯೋಜನೆ ನಮ್ಮ ಎಲ್ಲರಿಗೂ ದೀಪದ ಪ್ರಕಾಶಮಾನವನ್ನು ಕೊಟ್ಟು ನಮ್ಮ ಎಲ್ಲರ ಬಾಳು ಬೆಳಗಲಿ. ಹಾಗೆಯೇ ನಮ್ಮ ಉದ್ಯಮದ ಮಿತ್ರರು ಆದಂತಹ ಸೋನಾ ಗಣೇಶ್ ನಾಯಕರು, ಯಾಕೆಂದರೆ ಇವರು ನಮಗೆ ಭಾಳ ವಿಶೇಷ ಏನಂತ ಹೇಳಿದ್ರೆ, ತಮ್ಮ ಯಾವುದೋ ಒಂದು ವೃತ್ತಿಯ ಜೊತೆಗೆ ಆ ವೃತ್ತಿಯಲ್ಲಿ ಸಾಧನೆಯನ್ನು ಮಾಡಿದವರು ಅಥವಾ ಆ ವೃತ್ತಿಗೆ ಒಂದು ತಮ್ಮನ್ನು ಮುಡಿಪಾಗಿಟ್ಟವ್ರನ್ನ ಗುರುತಿಸಿ ಈ ಒಂದು ಮಾಧ್ಯಮದ ಮುಖಾಂತರ ಅವರನ್ನು ಅಥವಾ ಅವರ ಸಂದೇಶವನ್ನು ಜನರಿಗೆ ರವಾನಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗಣೇಶ್ ನಾಯಕರಿಗೆ ಈ ಶುಭ ಸಂದರ್ಭದಲ್ಲಿ ಅವರ ಉದ್ಯಮಕ್ಕೆ, ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಹಾಗೆ ನಮ್ಮ ಎಲ್ಲ ಹಿರಿಯರ ಸಹಕಾರ ಹಾಗೆ ಆಶೀರ್ವಾದ ಅವರಿಗೆ ಇರಲಿ, ಅವರ ಒಂದು ಉದ್ದೇಶ ಯಶಸ್ಸಾಗಲಿ ಅಂತ ಹೇಳಿಕೊಂಡು, ನಾವೆಲ್ಲರೂ ಒಂದು 2 ವರ್ಷದಿಂದ ಈ ಒಂದು ಕೋವಿಡ್ನಿಂದ ಕತ್ತಲಿನಲ್ಲಿ ಇದ್ದು ಆ ಕತ್ತಲಿನ ಭಾರವನ್ನು ಇವತ್ತು ಹಂತವಾಗಿ ಆ ಭಾರವನ್ನು ಕಡಿಮೆ ಮಾಡಿಕೊಂಡು ಉದ್ಯಮದ ಒಂದು ಪ್ರಗತಿಯನ್ನು ನಿರೀಕ್ಷೆಯನ್ನು ಇಟ್ಕೊಂಡು ನಮ್ಮ ಎಲ್ಲ ವ್ಯಾಪಾರಗಳು ಮತ್ತೆ ಪುನಃ ಪ್ರಾರಂಭವಾಗಿದ್ದಾವೆ. ಅವೆಲ್ಲವಕ್ಕೂ ಈ ದೀಪಾವಳಿಯ ಜ್ಯೋತಿಯ ಶುಭಾಶಯ ಇರಲಿ ಅಂತ ಹೇಳಿಕೊಂಡು, ನನಗೆ ಸ್ವಾತಿ ಗ್ರೂಪಿನ ಚೇರ್ಮನ್ ಆಗಿ ಹಾಗೆ FKCCಯ ನಿರ್ದೇಶಕರು ಹಾಗೂ FKCCನಲ್ಲಿ ಟೂರಿಸಂ ಸೊಸೈಟಿಯ ಅಥವಾ ಟೂರಿಸಂ ಇದರ ಚೇರ್ಮನ್ ಆಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಅಲ್ಲಿ ಕೂಡ ನನಗೆ ಒಂದು ಸೇವೆಯನ್ನು ಮಾಡುವ ಭಾಗ್ಯವನ್ನು ಕಲ್ಪಿಸಿದ ಅವರಿಗೂ ನಾನು ಕೃತಜ್ಞತೆ ಅಂತ ಹೇಳ್ತಾ, ನಮ್ಮ ತಂಡದಿಂದ ನಮ್ಮ ಉದ್ಯಮಕ್ಕೆ ಏನಾದರೂ ಸೇವೆ ಮಾಡುವಂಥ ಭಾಗ್ಯ ಅಥವಾ ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಲಿ ಅಂತ ಕೇಳಿಕೊಂಡು ತಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯವನ್ನು ಹೇಳ್ತೇನೆ. ನಮಸ್ಕಾರ.